ನಮಸ್ತೆ 112 ತುರ್ತು ಸೇವೆಗಳಿಗಾಗಿ 8 ಒತ್ತಿ. ವೆಲ್ಕಮ್ ಟು 112. ಪ್ರೆಸ್ 8 ಫಾರ್ ಅಸಿಸ್ಟೆನ್ಸ್. ಎಲ್ಲ ಸಹಾಯಕರು ಕಾರ್ಯನಿರತರಾಗಿದ್ದಾರೆ. ನಿಮ್ಮ ಕರೆಯನ್ನು ಕಾಯ್ದಿರಿಸಲಾಗಿದೆ. ದಯವಿಟ್ಟು ನಿರೀಕ್ಷಿಸಿ. ಆಲ್ ಕಾಲ್ ಟೇಕರ್ಸ್ ಆರ್ ಬಿಸಿ. ಪ್ಲೀಸ್ ಸ್ಟೇ ಆನ್ಲೈನ್. ಎಲ್ಲ ಹಲೋ, ಹೇಳಿ ಸರ್. ದಕ್ಷಿಣ ಕನ್ನಡ ಬಂಟ್ವಾಳ ತಾಲೂಕು ವಿಟ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಳಿಕೆ ಗ್ರಾಮದ ಬಿಲ್ಲಂಪದವು. ಏನಾಗಿದೆ ಸಮಸ್ಯೆ? ಕೋತಿಗಳು ಬಂದಿವೆ, ಗನ್ನನ್ನು ಡೆಪಾಸಿಟ್ ಇಟ್ಟಿಸಿದ್ದಾರೆ. ಕೋತಿಗಳನ್ನು ಓಡಿಸ್ಲಿಕ್ಕೆ ನಿಮ್ಮ ಡಿಪಾರ್ಟ್ಮೆಂಟಿಂದ ಕಳಿಸ್ಬೇಕಲ್ಲ ಸರ್? ಅದು ಫಾರೆಸ್ಟ್ ಅಲ್ಲ, ನಿಮ್ಮವರೇ ಒಪ್ಪಿಕೊಂಡ ಕಾರಣ ನಾನು ನಿಮ್ಮವರಿಗೆ ಫೋನ್ ಮಾಡಿದ್ದು. ಎನಿಮಲ್ ಹೆಲ್ಪ್ ಲೈನ್ ನಂಬರ್ ತಗೊಳ್ಳಿ ಸರ್. ಎನಿಮಲ್ ಹೆಲ್ಪ್ ಲೈನಿಗೆಲ್ಲ 112ಗೆ ಕಾಲ್ ಮಾಡಲಿಕ್ಕೆ DC ಅವರು ಹೇಳಿದ್ದಾರೆ, ಕಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸರ್ ನೀವ್ಯಾರು ಮಾತಾಡ್ತಿರೋದು? ನಾನು ನಿಶಾಂತ್ ಅಂತ ಮಾತಾಡ್ತಾ ಇರೋದು. ಯಾರು ಒಪ್ಕೊಂಡಿರೋದು? ನೀವು ಯಾವ ಜಿಲ್ಲೆ ಹೇಳಿ? ದಕ್ಷಿಣ ಕನ್ನಡ ಜಿಲ್ಲೆ. ಕೋವಿಯನ್ನ ಚುನಾವಣೆ ಟೈಮಲ್ಲಿ ಠೇವಣಿ ಇಡಿಸಿದ ಮೇಲೆ ಬರಬೇಕಾದ್ದು ನಿಮ್ಮ ಕೆಲಸ. ಬಂದು ಅದನ್ನು ಓಡಿಸಿ. ಸರಿ, ಒಂದ್ ನಿಮಿಷ. ಇದು ನಮ್ಗೆ ಇನ್ಫಾರ್ಮೇಶನ್ ಇಲ್ಲ. ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಇನ್ಫಾರ್ಮೇಶನ್ ತಗೊಳ್ಳಿ. ದಕ್ಷಿಣ ಕನ್ನಡ DC ಅವರಿಗೆ ಕನೆಕ್ಟ್ ಮಾಡಿ. ಕೇಳಿಸ್ಕೊಳ್ಳಿ ಸರ್ ಒಂದ್ ನಿಮಿಷ. ಇಲ್ಲ, ನನಗೆ ಈಗ ಎಮರ್ಜೆನ್ಸಿ ಇದೆ. ಅಲ್ಲ, ನನ್ನ ಕೃಷಿ ಹಾಳಾಗ್ತಾ ಇದೆ. ಇಮಿಡಿಯೇಟ್ ಬಂದು ಆಕ್ಷನ್ ತಗೊಳ್ಳಿ ಅಷ್ಟೇ. ದಕ್ಷಿಣ ಕನ್ನಡ ಕಂಟ್ರೋಲ್ ರೂಮ್ ನಂಬರ್ ಕೊಡ್ತೀವಿ, ಕಾಲ್ ಮಾಡಿ ಅದು ನನಗೆ ಅಗತ್ಯ ಇಲ್ಲ. ನಾನು ಎಮರ್ಜೆನ್ಸಿಗೆ ಫೋನ್ ಮಾಡಿದ್ದೀನಿ. ಎಮರ್ಜೆನ್ಸಿಯಿಂದ ಬಂದು ಆಕ್ಷನ್ ತಗೊಳ್ಳಿ ಅಷ್ಟೇ. ತಗೊಂಡಿಲ್ಲ ಅಂದ್ರೆ ನಾಳೆಯಿಂದ ನಿಮ್ಮ ಎಮರ್ಜೆನ್ಸಿಯನ್ನು ಕ್ಲೋಸ್ ಮಾಡಿ. ಸರ್ ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ, ಹೇಳಿ ಸರ್. ದಕ್ಷಿಣ ಕನ್ನಡ ವಿಟ್ಲ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಲ್ಲಿ ಬಿಲ್ಲಂಪದು ಅಂತೇಳಿ ಮಂಗಗಳು ಬಂದಿವೆ. ನನ್ನ ಕೋವಿ ಠೇವಣಿ ಇಟ್ಟರು, ನನಗೆ ರಿಟರ್ನ್ ಕೊಟ್ಟಿಲ್ಲ. DC ಅವರು ಆರ್ಡರ್ ಮಾಡಿದ್ರು ಕೂಡ. ಈಗ ಕೋತಿಗಳು ಬಂದಿವೆ, ಕೋತಿಯನ್ನು ಬಂದು ಓಡಿಸಿ ಹೋಗಿ. ಆಯ್ತು. ಯಾವುದು ಸ್ಟೇಷನ್ ಬರುತ್ತೆ ಅದು? ವಿಟ್ಲ ಸ್ಟೇಷನ್ ಬರುತ್ತೆ. ಓಕೆ, ವಿಟ್ಲ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತೀವಿ ಸರ್. ಅಲ್ಲಿಂದ ಬಂದಾಗ ಬಂದಿಲ್ಲ ಅಂದ್ರೆ ಯಾರಿಗೆ ಎಷ್ಟು ಗಂಟೆಗೆ ಬರ್ತಾರೆ? ಎಷ್ಟು ಗಂಟೆಗೆ ಫೋನ್ ಮಾಡಲಿ? ಕಾಲ್ ನಂಬರ್ ಕೊಡ್ತೀವಿ, ವಿಟ್ಲ ಸ್ಟೇಷನ್ ನಂಬರ್ ತೊಗೊಳ್ಳಿ. ನನಗೆ ಅಗತ್ಯ ಇಲ್ಲ. ನೀವು ಕಳಿಸ್ಬೇಕಾದ್ದು ನಿಮ್ಮ ಜವಾಬ್ದಾರಿ. ನನ್ನ ತೋಟಕ್ಕೆ ಬಂದ ಮಂಗಗಳನ್ನು ಓಡಿಸ್ಬೇಕಾದ್ದು ನಿಮ್ಮ ಜವಾಬ್ದಾರಿ. ಮಾಡ್ಕೊಡಿ. ಸರ್ ಆಯ್ತು ಸರ್. ಎಸ್ ಸರ್. ಥ್ಯಾಂಕ್ ಯು ಸರ್. ಎಷ್ಟು ಗಂಟೆ ಒಳಗೆ ಬರ್ತಾರೆ? ಈಗ ಕಳಿಸ್ಕೊಡ್ತೀವಿ ಸರ್. ಮಾಡ್ತೀವಿ, ಇನ್ಫಾರ್ಮ್ ಮಾಡ್ತೀವಿ. ಥ್ಯಾಂಕ್ ಯು. ನಮಸ್ತೆ.